ಪಡುಬಿದ್ರಿ ಪೇಟೆ ಬಳಿ ನಿಲ್ಲಿಸಿ ಹೋಗುತ್ತಿದ್ದ ಬೈಕನ್ನ ಯುವಕನೋರ್ವ ಲಾಕ್ ತುಂಡರಿಸಿ ನಿರಂತರವಾಗಿ ಕದ್ದು ಚಲಾಯಿಸುತ್ತಿದ್ದು ಇದೀಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಸಾರ್ವಜನಿಕರಿಂದ ಧರ್ಮದೇಟು ತಿಂದು ಪೊಲೀಸ್ ಅತಿಥಿಯಾಗಿದ್ದಾನೆ. ತಪ್ಪು ಮಾಡಿ ಸಾರ್ವಜನಿಕರಿಂದ ಒದಿತ ತಿಂದಾತ ಪಣಿಯೂರು ನಿವಾಸಿ ಸೈಯದ್. ಪಡುಬಿದ್ರಿ ದೇವಳದ ಬಳಿಯ ನಿವಾಸಿಯೋರ್ವರು ಪೇಟೆ ಸಮೀಪದ ಮಹಾದೇವಿ ಕಟ್ಟಡದ ಬಳಿ ದಿನನಿತ್ಯ ಬೈಕ್ ನಿಲ್ಲಿಸಿ ಬಸ್ನಲ್ಲಿ ಕೆಲಸಕ್ಕೆ ಹೋಗ್ತಿದ್ರು. ಇದನ್ನ ಗಮನಿಸುತ್ತಿದ್ದ ಅದೇ ಕಟ್ಟಡದಲ್ಲಿ ಮಿಕ್ಸಿ ರಿಪೇರಿ ಅಂಗಡಿಯೊಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಸೈಯದ್ ಒಂದು ದಿನ ಆ ಬೈಕ್ನ ಲಾಕ್ ಅನ್ನ ಕಟ್ ಮಾಡಿ ತಿರುಗಾಟ ನಡೆಸಲಾರಂಭಿಸಿದ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದು ಈ ವಂಚನೆ ತಿಳಿಯದ ಬೈಕ್ ಮಾಲೀಕ ಮೈಲೇಜ್ ಕಡಿಮೆಯಾಗುತ್ತಿದ್ದ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ರು. ಯಾವುದೋ ಅನಿವಾರ್ಯ ಕಾರಣಕ್ಕೆ ಕೆಲಸದಿಂದ ಕೊಂಚ ಬೇಗನೆ ಆಗಮಿಸಿದ್ದು ಬೈಕ್ ಇಟ್ಟ ಸ್ಥಳದಲ್ಲಿ ಬೈಕ್ ಕಾಣುತ್ತಿದ್ದಾಗ ಸ್ಥಳೀಯರಲ್ಲಿ ವಿಚಾರಿಸಿದಾಗ ಗೊಂದಲ ಏರ್ಪಟ್ಟಿತ್ತು. ಅದೇ ವೇಳೆ ಕದ್ದು ಸಾಗಿಸಿದ ಬೈಕ್ ಅನ್ನ ನಿಲ್ಲಿಸಲು ಬಂದ ಯುವಕ ಪರಿಸ್ಥಿತಿ ಅರಿತು ಬೈಕ್ ಇಟ್ಟು ಓಡಲಾರಂಭಿಸಿದ್ದು ತಕ್ಷಣ ಸ್ಥಳೀಯರು ಆತನನ್ನ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಈ ಸಂದರ್ಭ ಆರೋಪಿಯ ಪರ ವಕಾಲತ್ತು ನಡೆಸಲು ಬಂದ ಒಂದಿಬ್ಬರಿಗೆ ಸಾರ್ವಜನಿಕರು ಮಾತಿನಲ್ಲಿ ಚೆನ್ನಾಗಿ ಬೈದಿದ್ದಾರೆ. ಆ ಬಳಿಕ ಬಂದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.